ಕಾನೂನು ಬಾಹಿರ ಚರ್ಚ್ಗಳನ್ನ ಬುಲ್ಡೋಜರ್ಸ್ ಹತ್ತಿಸಿ ಉರುಳಿಸಿ ಎಂದು ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇರುವ ಮತಾಂತರ ವಿಚಾರವಾಗಿ ಮಾತನಾಡಿದ ಅವರು, ಪ್ರತಿನಿತ್ಯ ಸಾವಿರಾರು ಮುಗ್ಧ ಹಿಂದೂಗಳನ್ನ ಕ್ರಿಶ್ಚಿಯರನ್ನಾಗಿ ಮಾಡಲಾಗ್ತಾ ಇದೆ. ಇದು ವ್ಯವಸ್ಥಿತ ಸಂಚು. ಕಾನೂನಿನ ಚೌಕಟ್ಟಿನಲ್ಲಿ ಇಂತಹ ಕೃತ್ಯಗಳಿಗೆ ಶಾಶ್ವತವಾಗಿ ಮುಕ್ತಿ ಹಾಡಬೇಕು. ಸ್ವತಃ ನಾನೇ ಎಲ್ಲೆಲ್ಲಿ ಎಷ್ಟೆಷ್ಟು ಕಾನೂನು ಬಾಹಿರ ಚರ್ಚ್ಗಳಿದ್ದಾವೆ ಎಂಬುದರ ಮಾಹಿತಿ ನೀಡ್ತೇನೆ ಎಂದರು. ಪ್ರತಿನಿತ್ಯ ಸಾವಿರಾರು ಮುಗ್ಧ ಹಿಂದೂಗಳನ್ನ ಕ್ರಿಶ್ಚಿಯನ್ರಾಗಿ ಮಾಡ್ತಾ ಇದ್ದಾರೆ, ಮೋಸದಿಂದ ಮಾಡ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಸೊ ಕ್ರಿಶ್ಚಿಯನ್ರಿಗೆ ಇದು ಒಂದೇ ದಾರಿ. ಅವರ ಹದ್ದು ಬಸ್ನಲ್ಲಿಡಬೇಕಾದ್ರೆ ಒಂದು ಕಟ್ಟುನಿಟ್ಟಾದ ಕಾನೂನನ್ನು ರಚನೆ ಮಾಡಿ ಇಲ್ಲೀಗಲ್ ಚರ್ಚ್ಗಳನ್ನ ಬುಲ್ಡೋಜರ್ ಹಚ್ಚಿ ತೆಗೆದು ಹಾಕಬೇಕು. ನಾವು ಪಟ್ಟಿ ಕೊಡ್ತೀವಿ ಇಲ್ಲೀಗಲ್ ಎಲ್ಲೆಲ್ಲಿದ್ದಾವೆ ಅಂತ ನಾನು ಹೇಳ್ತೀನಿ. ಅದನ್ನ ಎಲ್ಲವನ್ನು ತೆಗೆದು ಹಾಕಬೇಕು, ಬುಲ್ಡೋಜರ್ ಹಚ್ಚಿ ತೆಗೆದು ಹಾಕಬೇಕು.